ಪ್ರಿಯರೇ, ಬಾಲಯೇಸು ನಮನ ಎಂಬ ವಿಶೇಷ ಈ ಸಂಜೆಯ ಕಾರ್ಯಕ್ರಮದಲ್ಲಿ ಬಾಲಯೇಸುವನ್ನು ನಮಿಸಲು ಹಾಗೂ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಲು ನೈಜವಾಗಿರುವ ಬಿಡುಗಡೆಯನ್ನ ನಾವು ಬೇಡಲಿಕ್ಕೆ ಇಲ್ಲಿ ಸೇರಿದ್ದೀವಿ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇಲ್ಲಿರುವಂತಹ ಬಾಲಯೇಸು ನಿಮಗೆ ಬೇಕಾದ ವರದಾನ, ಅನುಗ್ರಹಗಳನ್ನ ಆಶೀರ್ವಾದ ಮಾಡಲಿ. ವಿಮೋಚನಾ ಕಾಂಡದಲ್ಲಿ ನಾವು ಓದ್ತೀವಿ, 3ನೇ ಅಧ್ಯಾಯ ವಾಕ್ಯ 14ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ಇರುವವನಾಗಿ ಇರುವಾತ ದೇವರು ನಾನು, ಕೊಡುವ ದೇವರು ನಾನು ಎಂಬ ಮಾತುಗಳನ್ನ, ಆ ಮಾತುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಇರುವ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಬೇಡಿದ್ದನ್ನ ಕೊಡುವ ದೇವರು ನಮ್ಮ ದೇವರು. ಹರಕೆ ಕೋರಿಕೆ ಇಟ್ಟು ಕೇಳಿದಾಗ ಕೊಡುವ ದೇವರು ನಮ್ಮ ದೇವರು. ನಮ್ಮ ದೇವರು ಆಶೀರ್ವಾದ ಕೊಡುವಂತ ದೇವರು ಪ್ರಿಯರೇ. ಆದ್ದರಿಂದ ಈ ಬಾಲಯೇಸು ನಮನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತೀನಿ. ಇರುವವನಾಗಿ ಇರುವ ದೇವರಲ್ಲಿ ನಾವೊಂದು ಪುಟ್ಟ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಇರುವವನಾಗಿ ಇರುವಾತ ನೀನೇ, ನಮ್ಮ ಕೈ ಹಿಡಿದು ಮುನ್ನಡೆಸುವೆಯಾ ಎಂಬ ಗೀತೆಯೊಂದಿಗೆ ಈ ಸುಂದರ ಗೀತೆ ನಾವು ಹಾಡ್ತಾ ಇರಬೇಕಾದ್ರೆ ಇದು ಕೇವಲ ಗೀತೆ ಮಾತ್ರ ಅಲ್ಲ, ಒಂದು ಪ್ರಾರ್ಥನೆ, ನಾವೆಲ್ಲರೂ ಮಾಡುವ ಪ್ರಾರ್ಥನೆ. ಇರುವವನಾಗಿ ಇರುವಾತ ನೀನೇ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗಿತ್ತೆಯಾ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗಿತ್ತೆಯಾ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗಿತ್ತೆಯಾ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗಿತ್ತೆಯಾ. ಇರುವವನು ಇರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿತ್ತೆಯಾ. ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ. 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 ಭೂಮಂಡಲ ಕೈಲಿ ಹಿಡಿದವನೇ, ಭೂಮಂಡಲ ಕೈಲಿ ಹಿಡಿದವನೇ, ಭೂಮಂಡಲ ಕೈಲಿ ಹಿಡಿದವನೇ, ಭೂಮಂಡಲ ಕೈಲಿ ಹಿಡಿದವನೇ, ಭೂಮಂಡಲ 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 ಕೈಲಿ ಹಿಡಿದವನೇ, ಭೂಮಂಡಲ ಕೈಲಿ ಹಿಡಿದವನೇ. ಜೊತೆ ಇರು ಈ ಪಯಣದಿ ಓ ಕರ್ತನೇ, ಜೊತೆ ಇರು ಈ ಪಯಣದಿ ಓ ಕರ್ತನೇ, ಜೊತೆ ಇರು ಈ ಪಯಣದಿ ಓ ಕರ್ತನೇ, ಜೊತೆ ಇರು ಈ ಪಯಣದಿ ಓ ಕರ್ತನೇ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗಿತ್ತೆಯಾ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ಇರುವವನಾಗಿರುವಾಗ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯಾ, ನನ್ನ ಜೀವ ನನ್ನಾತ್ಮ ನೀನು,
ಜೀವ ನನಗಿತ್ತೆಯ. ಇರುವವನು ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಕಷ್ಟದ ಕಡಲಿನ ತೀರದಲ್ಲಿ ಮೊರೆ ಇಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಷ್ಟದ ಕಡಲಿನ ತೀರದಲ್ಲಿ ನಿನಗೆ ಮೊರೆ ಇಡುವೆ ನನ್ನ ರಕ್ಷಕ. ಕಷ್ಟದ ಕಡಲಿನ ತೀರದಲ್ಲಿ ನಿನಗೆ ಮೊರೆ ಇಡುವೆ ನನ್ನ ರಕ್ಷಕ. ಕಷ್ಟದ ಕಡಲಿನ ತೀರದಲ್ಲಿ ನಿನಗೆ ಮೊರೆ ಇಡುವೆ ನನ್ನ ರಕ್ಷಕ. ಕಡಲನ್ನು ಒಡೆದು ಹಾದಿಯ ಮಾಡಿದೆ. ಕಡಲನ್ನು ಒಡೆದು ಹಾದಿಯ ಮಾಡಿದೆ. ಕಡಲನ್ನು ಒಡೆದು ಹಾದಿಯ ಮಾಡಿದೆ. ಕಡಲನ್ನು ಒಡೆದು ಹಾದಿಯ ಮಾಡಿದೆ. ಕಷ್ಟದ ಕಡಲನ್ನು ತೇಗಿಸಬಾ. ಕಷ್ಟದ ಕಡಲನ್ನು ನೀಗಿಸಬಾ. ಕಷ್ಟದ ಕಡಲನ್ನು ದಾಟಿಸಬಾ. ಕಷ್ಟದ ಕಡಲನ್ನು ದಾಟಿಸಬಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಇರುವವನು ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನ ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನ ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಇರುವವನು ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ನೀರಿನ ಮೇಲಿನ ಗುಳ್ಳೆಯುನ ನಿರಂತರ ಕ್ಷಣಿಕ ನಿನ್ನ ರಕ್ಷೆಯು. ನೀರಿನ ಮೇಲಿನ ಗುಳ್ಳೆಯುನ ಕ್ಷಣಿಕನ ನಿರಂತರ ನಿನ್ನ ರಕ್ಷೆಯು. ನೀರಿನ ಮೇಲಿನ ಗುಳ್ಳೆಯುನ ಕ್ಷಣಿಕನ ನಿರಂತರ ನಿನ್ನ ರಕ್ಷೆಯು. ನೀರಿನ ಮೇಲಿನ ಗುಳ್ಳೆಯುನ ಕ್ಷಣಿಕನ ನಿರಂತರ ನಿನ್ ರಕ್ಷೆಯು. ಕಿರಿದಾದ ದಾರಿಯ ಪಯಣಿಗನ. ಕಿರಿದಾದ ದಾರಿಯ ಪಯಣಿಗನ. ಕಿರಿದಾದ ದಾರಿಯ ಪಯಣಿಗನ. ಕಿರಿದಾದ ದಾರಿಯ ಪಯಣಿಗನ. ಕ್ಷಣ ಕ್ಷಣ ಹೊಂಬೆಳಕ ಕಿರಣವಾಗು. ಕ್ಷಣ ಕ್ಷಣ ಹೊಂಬಳವ ಕಿರಣವಾಗು. ಕ್ಷಣ ಕ್ಷಣ ಹೊಂಬೆಳಕ ಕಿರಣವಾಗು. ಕ್ಷಣ ಕ್ಷಣ ಹೊಂಬಳಕ ಕಿರಣವಾಗು. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಇರುವವನು ಇರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿತ್ತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ.
ನಂಜೀವ ನನ್ನಾತ್ಮ ನೀನು, ನಿಂಜೀವ ನನಗೆ ಧ್ಯೇಯ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯ. ನಂಜೀವ ನನ್ನಾತ್ಮ ನೀನು, ನಿಂಜೀವ ನನಗೆ ಧ್ಯೇಯ. ಇರುವವನಾಗಿರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನಾಗಿರುವಂತ ನೀನು, ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನಾಗಿ ಇರುವಾತ ನೀನು, ನನ್ನ ಕೈ ಹಿಡಿದು ನಡೆಸುವೆಯ. ನಿಂಜೀವ ನಂಜೀವ ನನ್ನಾತ್ಮ ನೀನು, ನಿಂಜೀವ ನನಗೆ ಧ್ಯೇಯ. बोलो यीशु प्रभु महाराज की जय. आने वाला यीशु प्रभु महाराज की जय. ಪ್ರಿಯರೇ, ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಏನಂತ ಹೇಳಿದ್ರೆ, ನೀವೆಲ್ಲ ದೇವಾಲಯಕ್ಕೆ ಬರ್ತೀರಾ, ಆರಾಧನೆಗೆ ಬರ್ತೀರಾ, ಪ್ರಾರ್ಥನಾ ಕೂಟಗಳಿಗೆ ಬರ್ತೀರಾ, ನವೆನೆಗಳಿಗೆ ಬರ್ತೀರಾ, ದೇವ್ರ ಪ್ರಾರ್ಥನೆ ಕೇಳ್ತಾರಾ? ಏನ್ ಹೇಳ್ತೀರಾ? ದೇವ್ರ ಪ್ರಾರ್ಥನೆ ಕೇಳ್ತಾರಾ? ದೇವರು ಪ್ರಾರ್ಥನೆ ಕೇಳ್ತಾರ. ಅದಕ್ಕೆ ನಾವಿವತ್ತು ಪ್ರಾರ್ಥನೆ ಹಾಡಿದೀವಿ. ಏನು ಹಾಡಿದ್ವಿ? ಇರುವವನಾಗಿ ಇರುವ ದೇವರೇ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ. ಮುಳುಗ್ತಾ ಇದ್ದೀವಿ, ಕಷ್ಟದಲ್ಲಿ ಇದ್ದೀವಿ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ. ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ. ತುಂಬಾ ಸರಿ ಪ್ರಿಯರ, ಬಾಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ನಮಗೆ ಎಲ್ಲಿದ್ದಾರೆ ಅಂತ ಕಾಣಿಸೋದೇ ಇಲ್ಲ. ನೋಡಿ, ಕಷ್ಟಗಳು ಬಂದಾಗ ಮೇಲಿನ ಮೇಲೆ ಕಷ್ಟಗಳೇ ಬರ್ತಾ ಇರುತ್ತೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳಿಸೋದೇ ಇಲ್ಲ ಅಂತ ನಮ್ಮ ಮನ್ಸಿಗೆ ಬಂದ್ಬಿಡುತ್ತೆ. ತುಂಬಾ ಸಾರಿ ನಾವು ಮನಸ್ಸಿಗೆ ಒಂದು ಆಲೋಚನೆ ಬರುತ್ತೆ, ದೇವರು ಅನ್ನೋರು ಇದಾರ? ಒಬ್ಬ ಹೀಗೆ ಪ್ರಾರ್ಥನೆ ಮಾಡ್ತಾನಂತೆ, ನಾಸ್ತಿಕ. ದೇವರೇ ನನ್ನ ಆತ್ಮವನ್ನು ರಕ್ಷಿಸಿ, ದೇವರೇ ನನ್ನ ಆತ್ಮವನ್ನು ರಕ್ಷಿಸಿ. ನನ್ನಲ್ಲಿ ಆತ್ಮ ಇದ್ರೆ, ನಿಮ್ಮೆಲ್ಲರಲ್ಲಿ ಆತ್ಮ ಇದೆಯಾ? ಆತ್ಮ ಇದ್ದವರೆಲ್ಲ ಕೈ ಚಪ್ಪಾಳೆ ತಟ್ಟಿ. ಕೆಲವರು ಆತ್ಮ ಮನೆಯಲ್ಲೇ ಬಿಟ್ಟು ಬಂದಿದ್ದಾರೆ, ಚಳಿಯಲ್ಬೇಕು, ಸ್ವಲ್ಪ ಮನೆಯಲ್ಲೇ ಬಿಟ್ಟು ಬಂದಿರಬೇಕು. ಪ್ರಿಯರೇ, ಆತ್ಮ ಇರುವಂತವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು. ಆತ್ಮ ಪರಮಾತ್ಮನಲ್ಲಿ ಪ್ರಾರ್ಥನೆ. ಯಾಕಂತ ಹೇಳಿದ್ರೆ, ಉಪದೇಶಕನ ಗ್ರಂಥ ಎಂಬುವಂತ ಈ ಬೈಬಲ್ ಶ್ರೀ ಗ್ರಂಥವನ್ನ ತೆಗೆದು ನೋಡಿದ್ರೆ, ಅಲ್ಲಿ ಒಬ್ಬ ಉಪದೇಶಕನ ಗ್ರಂಥ ಅಂತ ಇದೆ. ಅಲ್ಲಿ ಹೇಳ್ತಾರೆ ನಮಗೆ, ದೇಹ ಮಣ್ಣಿಂದ ಬಂದಿರುವಂತದ್ದು, ಆತ್ಮ ಪರಮಾತ್ಮನಿಂದ ಬಂದಿರುವಂತ. ಅದರಿಂದ ನಾವೇನ್ ಮಾಡ್ತೀವಿ? ದೇಹವನ್ನ ಮಣ್ಣಿಗೆ ಸಮಾಧಿ ಮಾಡ್ತೀವಿ. ಅದಕ್ಕೆ ಸಮಾಧಿ ಮಾಡೋದಂತಾರೆ, ಮಣ್ಣಿಗೆ ಸೇರಿಸೋದಂತ. ಸತ್ತವರಿಗೆ ಏನ್ ಮಾಡ್ತೀರ ಅಂತ ಕೇಳಿ ಏನ್ ಹೇಳ್ತೀವಿ ನಾವು? ಮಣ್ಣು ಮಾಡಕ್ ಹೋದ್ವಿ ಅಂತೀವಿ. ಮಣ್ಣು ಮಾಡಕ್ಕೆ ಹೋದ್ವಿ, ಯಾಕಂದ್ರೆ ಅದು ಮಣ್ಣಿಂದ ಬಂದಿರುವಂತದ್ದು, ಮಣ್ಣಿಗೆ ಸೇರುವಂತದ್ದು. ಉಪದೇಶಕ ಹೇಳ್ತಾನೆ ಬಹಳ ಚೆನ್ನಾಗಿ ಮಾಡಿ, ಆತ್ಮ ಪರಮಾತ್ಮನಿಂದ ಬಂದಿರುವಂತದ್ದು, ಅದು ಪರಮಾತ್ಮನಿಗೆ ಸೇರುತ್ತೆ. ಅದರಿಂದ ಪ್ರಾರ್ಥನೆ ಮಾಡಬೇಕಾದ್ರೆ ತುಂಬಾ ಟೈಮಲ್ಲಿ ನಮಗೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರ ಅಂತ ಮನಸ್ಸಿಗೆ ಬಂದ್ಬಿಡುತ್ತೆ. ಎಷ್ಟೋ ಸಾರಿ ನಮ್ಮ ಕಣ್ಣಿಗೆ ದೇವರು ಕಾಣದೇ ಇರ್ಬೋದು, ದೇವರು ಎಲ್ಲಿದ್ದಾರಂತ ಗೊತ್ತಿಲ್ಲದೇನೆ ಇರ್ಬೋದು. ಆದ್ರೆ ದೇವರಿಗೆ ಗೊತ್ತು ನಾನು ಮತ್ತೆ ನೀವು ಎಲ್ಲಿದ್ದೀವಿ ಅಂತ ಹೇಳಿ. ದೇವರಿಗೆ ನಾನು ಮತ್ತು ನೀವು ಎಲ್ಲಿದ್ದೀವಿ ಅಂತ ಗೊತ್ತು. ಅದಕ್ಕೆ ನೋಡಿ, ಇದಕ್ಕೆ ಸಾಕ್ಷಿ ಬೇಕು ಅಂದ್ರೆ, ದೇವ್ರು ಪ್ರಾರ್ಥನೆ ಮಾಡ್ತಾರ ಸಾಕ್ಷಿ ಬೇಕು ಅಂದ್ರೆ, ತುಂಬಾ ಸರಿ ಹೇಳೋದಿದೆ. ಕೆಲವರು ಹೇಳುವಂತ ಮಾತುಗಳು, ದೇವರಿಗೆ ಕಣ್ಣಿಲ್ವಾ, ಆ ಒಬ್ಬನೇ ಮಗನ್ ತಗೊಂಡ್ಬಿಟ್ರಲ್ಲ ದೇವರು. ತುಂಬಾ ಸರಿ ಹೇಳೋ ಮಾತಿದೆ. ಇಷ್ಟು ಒಳ್ಳೆ ಮನೆ ಕಟ್ಟಿದ್ರು, ತುಂಬಾ ಸಾಲ ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ರು, ಆದ್ರೂ ನೋಡಿ ಮನೆಯಲ್ಲಿ ವಾಸ ಮಾಡೋ ಭಾಗ್ಯನೇ ಕೊಟ್ಟಿದಲ್ಲ ದೇವ್ರು ಇವರಿಗೆ. ದೇವ್ರಿಗೆ ಕಣ್ಣಿದ್ಯಾ? ಇದು ಕೇವಲ ನನ್ನ ಮತ್ತು ನಿಮ್ಮ ಬಾಳ ಘಟನೆ ಅಲ್ಲ. ಆದಿಕಾಂಡದಲ್ಲಿ, ಬೈಬಲ್ ಶ್ರೀಗಂಧದಲ್ಲಿ ಆದಿಕಾಂಡ ಅನ್ನೋ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಅಬ್ರಹಾಮ ಎನ್ನುವಂತ ವ್ಯಕ್ತಿ, ದೇವರು ಆತನನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿಶ್ವಾಸದ ಪಿತಾಮಹನಿಗೆ ಆಯ್ಕೆ ಮಾಡ್ತಾರೆ. ಒಂದು ಜನಾಂಗವನ್ನ ಆತನ ಮುಖಾಂತರ ಅವರು ಆಯ್ಕೆ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಆ ಜನಾಂಗದ ಮುಖ್ಯಸ್ಥ ಅಬ್ರಹಾಮ. ಅವನಿಗೆ ಮುದಿಪ್ರಾಯದಲ್ಲೂ ಮಕ್ಕಳಾಗಿರ್ಲಿಲ್ಲ. ಹೆಚ್ಚಾಗಿ ಮಕ್ಕಳು ಆಗುವಂತ ವಯಸ್ಸು ಎಲ್ಲಿಗೆ ಮುಗಿಯುತ್ತೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ? ಮ್ಯಾಕ್ಸಿಮಮ್ ಎಷ್ಟಾಗಿರ್ಬೋದು? ಕರೆಕ್ಟ್, 50, 55, ಮ್ಯಾಕ್ಸಿಮಮ್ 55ಕ್ಕಿಂತ ಮುಂಚೆ, ನಂತರ ಆಗಲ್ಲ. ಆದ್ರೆ ಅಬ್ರಹಾಮನಿಗೆ ಆಗಿರುವಂತ ಮಗು ಎಷ್ಟನೇ ವಯಸ್ಸಿನಲ್ಲಿ ಹುಟ್ಟಿತು ಅಂತ ಹೇಳಿದ್ರೆ, ಮುದಿಪ್ರಾಯದಲ್ಲಿ. ಯಾರಿಗೆ ಮುದಿ ಅಂತ ಹೇಳ್ತಾರೆ? ಮುದುಕಿ ಅಂದ್ರೆ ಯಾರು? 18 ವರ್ಷದವರ,
50 ವರ್ಷದವರ 50 ವರ್ಷದವರಿಗೆ ಮುದುಕಿ ಅಂದರೆ ಬೈತಾರೆ, ಆಂಟಿ ಅನ್ಬೇಕು, ಬಾಯಿ ತುಂಬ ಆಂಟಿ ಅಂಕಲ್ ಅಂತ ಕರಿಬೇಕು. ಅದೇ ಜಸ್ಟ್ ಮದುವೆ ಆದವರಿಗೆ ಆಂಟಿ, ನಾನು ಆಂಟಿ ಥರ ಕಾಣ್ತೀನ, ಅಕ್ಕ ಅನ್ನು ಅಂತಾರೆ ಅಲ್ವಾ, ಅತಿಗೆ ಅನ್ನು ಅಂತ ಹೇಳ್ತಾರೆ. ಅದಕ್ಕೆ ಯಾರಿಗೆ ಮುದಿ ಪ್ರಾಯದವರು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ವಯಸ್ಸಾಗಿರುವಂಥವರಿಗೆ, 60, 70, 80 ದಾಟಿರುವಂಥವರಿಗೆ. ಅಬ್ರಹಾಮನಿಗೆ ಆ ಪ್ರಾಯದಲ್ಲಿ ದೇವರು ಒಂದು ಮಗುವನ್ನ ಕೊಡ್ತಾರೆ. ಆದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಮುದಿಪ್ರಾಯದಲ್ಲಿ ಸಿಕ್ಕಿರುವಂತ ಮಗುವಿನ ಕಡೆ ಹೆಚ್ಚು ಆಕರ್ಷಣೆ ಆದಾಗ ದೇವರಿಗೆ ಡೌಟ್ ಬರುತ್ತೆ. ಈ ಅಬ್ರಹಾಮ ಮೊದಲು ಯಾವಾಗಲೂ ದೇವರೇ ಅಂತ ಇದ್ದ, ಈಗ ಯಾಕೋ ಇಸಾಕ ಅಂತಾನೇನೋ ಡೌಟ್ ದೇವರಿಗೂ ಬರುತ್ತೆ. ಆ ಟೈಮಲ್ಲಿ ದೇವ್ರೇನು ಮಾಡ್ತಾರೆ ಗೊತ್ತಾ, ಅಬ್ರಹಾಮ ನಿಂದು ಅಟೆನ್ಷನ್ ಬದಲಾಗ್ತಾ ಇದೆ. ಕೆಲವು ಸರಿ ಪೂಜೆ ಮಧ್ಯೆ ಅಥವಾ ಈ ಪ್ರಾರ್ಥನೆ ಮಧ್ಯೆ ಕ್ಯಾಮರಾ ತಗೊಂಬಂದಾಗ ಏನು ಮಾಡ್ತೀವಿ, ಎಲ್ಲರೂ ಕ್ಯಾಮರಾ ನೋಡ್ತೀವಿ. ಮೊದಲೇ ನೋಡಿರ್ತೀವಿ ಕ್ಯಾಮರಾ, ಎಲ್ಲರೂ ಕ್ಯಾಮರಾ ನೋಡ್ತಿರ್ತೀವಿ. ಹಾಗೇನೆ ಅಟೆನ್ಷನ್ ಬದಲಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಆ ಚೇಂಜ್ ಆದಾಗ ದೇವ್ರೇನು ಮಾಡ್ತಾರೆ, ನಿನ್ನ ಅಟೆನ್ಷನ್ ಯಾರು ತಗೊಳ್ತಾ ಇದ್ದಾರಲ್ಲ ಅವನು ನನಗೆ ವಾಪಸ್ ಕೊಡು, ಬೇಡ ನಿನಗೆ ಬೇಡ. ಅಬ್ರಹಾಮ ತನ್ನ ಒಬ್ಬನೇ ಒಬ್ಬ ಮಗನನ್ನ ದೇವರು ಕೇಳಿದ್ರು ಅಂತ ಬಲಿ ಕೊಡ್ಲಿಕ್ಕೆ ತಗೊಂಡೋಗ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಇದು. ಹೋಗ್ತಾ ಇರ್ಬೇಕಾದ್ರೆ ಆ ಇಸಾಕ ಪುಟ್ಟ ಮಗ ಕೇಳ್ತಾನೆ, ದೇವ್ರ ಹತ್ರ ನಾವು ಬಲಿ ಅರ್ಪಿಸ್ಲಿ ಹೋಗ್ತಾ ಇದೀವಲ್ಲ ಅಪ್ಪ, ಈಗ ಹೋಗ್ಬೇಕಾದ್ರೆ ಏನೆಲ್ಲ ಬೇಕು ಹೇಳು. ಬಲಿ ಅರ್ಪಿಸ್ಲಿಕ್ಕೆ ಏನೆಲ್ಲ ಬೇಕು, ಕಟ್ಟಿಗೆ ಬೇಕು, ಬೆಂಕಿ ಬೇಕು, ಚಾಕು ಬೇಕು, ಬೆಂಕಿ ಪಟ್ಟಣ ಬೇಕು, ಎಲ್ಲ ಬೇಕು. ಇದೆಲ್ಲ ಇದೆ, ಆದ್ರೆ ಬಲಿ ಅರ್ಪಿಸ್ಲಿಕ್ಕೆ ಬೇಕಾದ ಕುರಿಮರಿ ಎಲ್ಲಿದೆ? ಇದೆಲ್ಲ ಇದೆ, ಆದ್ರೆ ಬಲಿ ಅರ್ಪಿಸ್ಲಿಕ್ಕೆ ಬೇಕಾದ ಕುರಿಮರಿ ಎಲ್ಲಿದೆ? ತುಂಬಾ ಅರ್ಥಗರ್ಭಿತವಾಗಿರುವಂತ ಪ್ರಶ್ನೆ. ಅಬ್ರಾಮ್ ಏನ್ ಹೇಳ್ತಾನೆ ಗೊತ್ತಾ, ಬಲಿಗೆ ಬೇಕಾದ ಕುರಿಮರಿಯನ್ನ ದೇವರೇ ಒದಗಿಸುತ್ತಾರೆ ಮಗನೇ. ಬಲಿಗೆ ಬೇಕಾದ ಕುರಿಮರಿಯನ್ನ ದೇವರೇ ಒದಗಿಸುತ್ತಾರೆ ಮಗನೇ. ಅದರಿಂದ ಪ್ರಿಯರೇ, ಎಲ್ಲವನ್ನ ಕೊಡುವ ದೇವರು ನಮ್ಮ ದೇವರು. ಅದೇ ಸಂದರ್ಭದಲ್ಲಿ ಕೊಡುವ ದೇವರು. ಅಬ್ರಾಮ್ ಏನ್ ಮಾಡ್ತಾನೆ, ಮಗನ ಕೈ ಕಾಲನ್ನ ಕಟ್ಟಿಗೆ ಮೇಲೆ ಹಾಕಿ ಚಾಕು ಎತ್ತಿ ಬಲಿ ಕೊಡಬೇಕು ಅನ್ನೋಷ್ಟೊತ್ತಿಗೆ, ನಿನ್ನ ಮಗನಿಗೆ ಏನು ಹಾನಿ ಮಾಡಬೇಡ, ಬಲಿಗೆ ಬೇಕಾದ ಕುರಿಮರಿ ಅಲ್ಲೇ ಪೊದೆಯಲ್ಲಿದೆ, ತಕೊಂಬ ಅಂತ ಹೇಳ್ತಾ. ನೋಡಿ, ಬಲಿಗೆ ಬೇಕಾದ ಏನು ವಸ್ತುಗಳಿದೆ ಎಲ್ಲವನ್ನ ಕೊಡ್ತಾರೆ. ನಮ್ಮ ಜೀವನದಲ್ಲಿ ತುಂಬಾ ಸರಿ ಹೀಗೆ ಆಗಿದೆ. ಏನು ದಾರಿನೇ ಇಲ್ಲ ಅನ್ಬೇಕಾದ್ರೆ, ಎಲ್ಲ ಬಾಗಿಲುಗಳು ಮುಚ್ಚಿರ್ಬೇಕಾದ್ರೆ ಯಾರೋ ಒಬ್ರು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಎಲ್ಲ ಬಾಗಿಲು ಮುಚ್ಚಿರ್ಬೇಕಾದ್ರೆ ದೇವರು ನಿಧಾನವಾಗಿ ಒಂದು ಕಿಟಕಿಯನ್ನ ತೆರೀತಾರಂತೆ, ತೆರೀತಾರೆ. ಅದಕ್ಕೆ ನಾವು ಒಂದು ಸುಂದರವಾದ ಗೀತೆ ಹಾಡೋಣ ಪ್ರಿಯರೇ. ಮುಕ್ತಿ ದಿಲಾಯ ಯೇಸು ನಾಮವನ್ನ ಜಪಿಸಿದ್ರೆ ಎಂತ ದುರಾತ್ಮನು ಬಿಟ್ಟು ಹೋಗ್ತಾನೆ, ಎಂತ ಶಕ್ತಿಗಳು ನಮ್ಮಿಂದ ಬಿಟ್ಟು ಹೋಗುತ್ತೆ. ಅನಾರೋಗ್ಯದಲ್ಲಿ ಇರುವವರಿಗೆ ಮುಕ್ತಿ ಸಿಗುತ್ತೆ, ರೋಗ ಗುಣ ಆಗಿ ಆರೋಗ್ಯ ಸಿಗುತ್ತೆ. ಆ ಮುಕ್ತಿ ಕೊಟ್ಟಿರುವಂತ ಯೇಸು ನಾಮವನ್ನ ಈಗ ಕೊಂಡಾಡ್ತಾ ಹಾಡ್ತಾ ಅವರಿಗೆ ಒಂದು ನಮನಗಳನ್ನ ಸಲ್ಲಿಸೋಣ. ಮುಕ್ತಿ ದಿಲಾಯ ಯೇಸು ನಾಮ. मुक्ति दिलाए यीशु नाम, शांति दिलाए यीशु नाम। मुक्ति दिलाया यीशु नाम, शांति दिलाया यीशु नाम। अरे मुक्ति दिलाए यीशु नाम, शांति दिलाए यीशु नाम। मुक्ति दिलाया यीशु नाम, शांति दिलाया यीशु नाम। यीशु दया का बहता सागर, यीशु दया का बहता सागर, यीशु दया का बहता सागर, यीशु दया का बहता सागर। यीशु है दाता महान, यीशु है दाता महान, यीशु है दाता महान, यीशु है दाता महान। मुक्ति दिलाया यीशु नाम, शांति दिलाया यीशु नाम। मुक्ति दिलाया यीशु नाम, शांति
दिलाया यीशु नाम। हम सब पर तो यीशु कृपा करे, हम सब पर को यीशु कृपा करे, हम सब पर तो यीशु कृपा करे, हम सब पर को यीशु कृपा करे। हम है पापी इंसान, हम है पापी इंसान, हम है पापी इंसान, हम है पापी इंसान। मुक्ति दिलाया यीशु नाम, शांति दिलाया यीशु नाम, मुक्ति दिलाया यीशु नाम, शांति दिलाया यीशु नाम, अरे मुक्ति दिलाया यीशु नाम, शांति दिलाया यीशु नाम, मुक्ति दिलाया यीशु नाम, शांति दिलाया यीशु नाम। सबको मुक्ति दिलाया यीशु नाम, शांति दिलाया यीशु नाम, मुक्ति दिलाया यीशु नाम, शांति दिलाया यीशु नाम, अरे मुक्ति दिलाया यीशु नाम, शांति दिलाया यीशु नाम, सबको मुक्ति दिलाया यीशु नाम, शांति दिलाया यीशु नाम, मुक्ति दिलाया यीशु नाम, शांति दिलाया यीशु नाम, मुक्ति दिलाया यीशु नाम, शांति दिलाया यीशु नाम। सब बोलो यीशु प्रभु महाराज की जय, आने वाला यीशु प्रभु महाराज की जय। ಪ್ರಿಯರೇ, ಸಾಮುವೇಲ ಬರೆದಿರುವಂತ ಸಾಮುವೇಲನ ಗ್ರಂಥದಲ್ಲಿ 16ನೇ ಅಧ್ಯಾಯವನ್ನ ತೆಗೆದು ನೋಡಿ 1ರಿಂದ 13ನೇ ವಾಕ್ಯವನ್ನ ಓದ್ತಾ ಹೋದ್ರೆ ನಮ್ಮೆಲ್ಲರ ಬಾಳಲ್ಲಿ ಏನಾಗಿದೆಯಲ್ಲ, ಏನಾಗುತ್ತಲ್ಲ, ಏನಾಗಬೇಕಿದೆಯಲ್ಲ ಅದೆಲ್ಲವನ್ನ ಅಲ್ಲಿ ಬರೆಯಲಾಗಿದೆ. ಏನ್ ಬರೆಯಲಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಜೆಸ್ಸೆ ಎನ್ನುವಂತ ಒಂದು ಕುಟುಂಬ ಇರುತ್ತೆ. ತಂದೆಯ ಹೆಸರು ಜೆಸ್ಸೆ. ಆತನಿಗೆ ಒಟ್ಟು 8 ಜನ ಮಕ್ಕಳು. ದೇವರು ಏನ್ ಮಾಡ್ತಾರಂತ ಹೇಳಿದ್ರೆ, ಆ ಕುಟುಂಬದಿಂದ ಇಸ್ರಾಯೇಲರಿಗೆ ಒಬ್ಬ ಅರಸನನ್ನ ಆಯ್ಕೆ ಮಾಡಬೇಕು ಅಂತೇಳಿ ಸಮುವೇಲನನ್ನ ಕಳಿಸ್ಕೊಡ್ತಾರೆ ಅವ್ರ ಮನೆಗೆ. ಕಳಿಸ್ಕೊಟ್ಟಾಗ ತಂದೆ ಹತ್ರ ಹೋಗಿ ಸಮುವೇಲ ಕೇಳ್ತಾನೆ, ನೀನೆಲ್ಲ ಮಕ್ಕಳನ್ನ ಮುಂದೆ ಕರ್ಕೊಂಡ್ ಬಂದ್ಬಿಡಪ್ಪ, ದೇವರು ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನ ಅರಸರನ್ನಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಎಂತ ಸಂತೋಷ ನೋಡಿ, ಅರಸರನ್ನಾಗಿ ಆಯ್ಕೆ ಮಾಡ್ತಿದ್ದಾರೆ. ಅದಕ್ಕೆ ಜೆಸ್ಸೆ ಏನ್ ಮಾಡ್ತಾನೆ ಗೊತ್ತಾ, ಎಲ್ಲ ಮಕ್ಕಳನ್ನ ಮುಂದೆ ನಿಲ್ಲಿಸ್ಬಿಡ್ತಾನೆ. ಇರುವಂಥವರು 7 ಜನ ಮಕ್ಕಳಷ್ಟೇ. ಈ ಸಮುವೇಲನ ಮುಂದೆ ಬಂದಿರುವಂಥ 7 ಜನ ಮಕ್ಕಳು ಒಬ್ಬೊಬ್ಬರಾಗಿ ಮುಂದೆ ಬರ್ತಾರೆ. ಯಾರನ್ನು ದೇವರು ಆಯ್ಕೆ ಮಾಡಿದ್ರೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ನಾವು ಓದ್ತೀವಿ 6ನೇ ವಾಕ್ಯದಲ್ಲಿ ಎಲಿಯಾಬ ಎನ್ನುವಂಥ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ. ಜೆಸ್ಸೆಯ ಮಗ ಒಬ್ಬ ಮುಂದೆ ಬರ್ತಾನೆ. ಬಂದಾಗ ಅವನು ದಷ್ಟಪುಷ್ಟ, ಹೈಟು, ವೆಯ್ಟು ಭಾಳ ಚೆನ್ನಾಗಿತ್ತು, ನೋಡ್ಲಿಕ್ಕೆ ಭಾಳ ಚೆನ್ನಾಗಿದೆ ನೋಡ್ಲಿಕ್ಕೆ. ಅವನು ನೋಡಿ ತುಂಬಾ ಸರಿ ಎಲ್ಲ ಹೋದಾಗ, ವಿಶೇಷವಾಗಿ ಹೆಣ್ಣು ನೋಡ್ಲಿಕ್ಕೆ ಹೋದಾಗ, ಗಂಡು ನೋಡ್ಲಿಕ್ಕೆ ಹೋದಾಗ ಹೊರಗಡೆಯ ಸೌಂದರ್ಯ ನೋಡ್ತೀವಿ. ಫಸ್ಟ್ ನಾವೇನು ಕೇಳ್ತೀವಿ, ದಿನ ಎಷ್ಟಿದೆ ಅಂತ ಕೇಳ್ತೀವಿ. ಅಂದರೆ ಎಷ್ಟು ದಿನಗಳಿದೆ, ಎಷ್ಟು ವರ್ಷಗಳಾಗಿದೆ ಫಸ್ಟು. ಎರಡನೇದು ಇನ್ಕಮ್ ಎಷ್ಟಿದೆ ಅಂತ ಕೇಳ್ತೀವಿ. ಇನ್ಕಮ್ ಎಷ್ಟಿದೆ, ಕೆಲಸ ಏನಿದೆ. ಆಮೇಲೆ ನೋಡ್ತೀವಿ ಸೌಂದರ್ಯ ಎಲ್ಲ ನೋಡ್ತೀವಿ. ಅಂದರೆ ನೋಡ್ತೀವಿ ನಾವು ಹೊರಗಡೆ ಕಾಣುವಂಥದ್ದು. ಹಾಗೆ ದಾವೀದ ಅರಸನನ್ನ ಆಯ್ಕೆ ಮಾಡುವ ಮುಂಚೆ ಎಲಿಯಾಬ ಮುಂದೆ ಬಂದಾಗ ನೋಡ್ತಾನೆ ಸಮುವೇಲ. ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ದ, ಸುಂದರವಾಗಿದ್ದ, ಹೈಟು ವೆಯ್ಟು ಭಾಳ ಚೆನ್ನಾಗಿತ್ತು. ಇವನೇ ಇಸ್ರಾಯೇಲ್ನ ಅರಸನಾಗಬೇಕಾದ್ರೆ ಒಂದು ಪರ್ಸ್ನಾಲಿಟಿ ಇರ್ಬೇಕಂಡ್ರಿ. ಪರ್ಸ್ನಾಲಿಟಿ ಅಂದ್ರೆ ಅರಸ ಏನು ನೋಡಿದಾಗ ಅರಸ ಅಂತ ಗೊತ್ತಾಗಬೇಕು. ಭಾಳ ಖುಷಿ ಆಗ್ಬಿಡುತ್ತೆ. ಇವನೇ ನಿಶ್ಚಯವಾಗಿ ದೇವರು ಆಯ್ಕೆ ಮಾಡಿರುವಂಥ ವ್ಯಕ್ತಿ ಅಂತ ಆಲೋಚನೆ ಮಾಡಿ ಅಭಿಷೇಕ ಮಾಡಬೇಕು ಅನ್ಬೇಕಾದ್ರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀನು ಅವನ ಹೈಟು ವೆಯ್ಟ್ ನೋಡಬೇಡ. ಮನುಷ್ಯನ ರೀತಿಯಲ್ಲಿ ನಾನು ಹೊರಗಡೆಯ ಸೌಂದರ್ಯ ನೋಡಲ್ಲ, ಅಂತರಂಗದ ಸೌಂದರ್ಯವನ್ನು ನೋಡ್ತೀನಿ. ನೋಡಿ, ತುಂಬ ಸರಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾಗ ದೇವ್ರು ಏನು ನೋಡ್ತಾರೆ ಗೊತ್ತಾ,
ನೀವು ಯಾವ ಬಟ್ಟೆ ಹಾಕಿದ್ರೆ ನೋಡಲ್ಲ, ನಿಮ್ಮ ಪರಿಸ್ಥಿತಿ ಏನಿದೆ ನೋಡಲ್ಲ, ನೀವು ಯಾವ ತರ ಬಂದಿದ್ದೀರಾ ನೋಡಲ್ಲ, ನೀವು ಶೂ ಹಾಕಿದ್ದೀರಾ, ಚಪ್ಪಲಿ ಹಾಕಿದ್ದೀರಾ, ಒಳ್ಳೆ ಬಟ್ಟೆ ಕೊಳೆ ಬಟ್ಟೆ ಏನು ಹಾಕಿದ್ದೀರಾ ನೋಡಲ್ಲ. ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮ ಅಂತರಂಗದಲ್ಲಿ ಏನಿದೆ ಅದನ್ನು ನೋಡ್ತಾರೆ. ಅದೇ ನಮ್ಮ ದೇವರು ಪ್ರಿಯರೇ, ಅದೇ ದೇವರ ವಿಸ್ಮಯ. ಆದ್ರಿಂದ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆಗಳನ್ನ ಆಲಿಸಬೇಕಾದ್ರೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ದೇವರಿಗೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ, ಯಾವ ಕಂಡೀಷನ್ ಅಲ್ಲಿ ಜೀವಿಸ್ತಾ ಇದ್ದೀರಾ ಬಹಳ ಮುಖ್ಯ. ಅದರಿಂದ ದೇವರು ನಮ್ಮ ಪ್ರಾರ್ಥನೆ ಆಲಿಸುವ ದೇವರು. ಅದಕ್ಕೆ ನಾವು ಹೇಳ್ತಾರೆ, ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ. ಹೇಗೆ ಪ್ರಾರ್ಥನೆ ಮಾಡಬೇಕು? ಬಹಳ ಸಮಸ್ಯೆ ತುಂಬ ಜನರಿಗೆ. ದೇವಾಲಯಕ್ಕೆ ಹೋದರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ, ಹೇಗೆ ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೆ ಲೂಕನ ಶುಭ ಸಂದೇಶವನ್ನು ನೋಡ್ತೀವಿ. ಅಲ್ಲಿ ಓದ್ತಾ ಇರಬೇಕಾದ್ರೆ 18ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಓದ್ತಾ ಹೋದ್ರೆ ನಮ್ಗಲ್ಲಿ ಗೊತ್ತಾಗುತ್ತೆ ಹೇಗೆ ಪ್ರಾರ್ಥನೆ ಮಾಡಬೇಕು. ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾರೆ, ಒಬ್ಬ ಸುಂಕ ವಸೂಲಿಗಾರ, ಇನ್ನೊಬ್ಬ ಫರಿಸಾಯ. ಒಬ್ಬ ಬಂದವನು, ಸುಂಕ ವಸೂಲಿಗಾರ ಬಂದವನು, ದೇವಾಲಯದ ಒಳಗಡೆನೂ ಬರದೆ ಹೊರಡೆ ನಿಂತ್ಕೊಂಡು ತಲೆ ಬಗ್ಸ್ಕೊಳ್ತಾನೆ. ಇನ್ನೊಬ್ಬ ಫರಿಸಾಯ, ಅವನು ದೇವಾಲಯದ ಒಳಗೆ ಬಂದು ತಲೆ ಎತ್ತಿ ಎದೆ ತಟ್ಕೊಂಡು ಹೇಳ್ತಾನೆ, ನಾನು ವಾರಕ್ಕೆ 2 ಸಾರಿ ಉಪವಾಸ ವ್ರತಗಳನ್ನ ಮಾಡ್ತೀನಿ, 10ರಲ್ಲಿ 1ನೇ ಭಾಗವನ್ನ ತಪ್ಪದೆ ಕೊಡ್ತೀನಿ. ನಾನು ದೇವಾಲಯದ ಹೊರಗೆ ನಿಂತ್ಕೊಂಡಿದ್ದಾರಲ್ಲ ಅವ್ರ ತರ ಅಲ್ಲ, ನಾನು ಬಹಳ ಒಳ್ಳೆಯವನು, ಅವ್ರ ತರ ಪಾಪಿಷ್ಟ ಅಲ್ಲ ನಾನು, ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ದೇವರು ದೇವಾಲಯದ ಒಳಗೆ ಇದ್ದಾರೆ ಎಂಬ ನಂಬಿಕೆಯಿಂದ ಬಂದಿರುವಂತಹ ಈ ಪಾಪಿ, ಈ ಸುಂಕ ವಸೂಲಿಗಾರ ತಲೆ ಸಮೇತ ಮೇಲೆತ್ತೆ ತಲೆ ಬಗ್ಗಿಸ್ಕೊಂಡು ಹೇಳ್ತಾನೆ, ದೇವರೇ ನಾನು ಪಾಪಿ, ಒಳಗಡೆ ಬರ್ಲಿಕ್ಕೆ ಯೋಗ್ಯತೆ ನನಗಿಲ್ಲ, ದೇವರೇ ಯೋಗ್ಯತೆ ನನಗಿಲ್ಲ, ನನ್ನನ್ನು ಕ್ಷಮಿಸಿ ಅಂತ ಎದೆ ತಟ್ಟಿ ಕೂಗ್ತಾನೆ, ಅಳ್ತಾನೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಯಾರು ಹೊರಗಡೆ ನಿಂತ್ಕೊಂಡು ತನ್ನ ತಪ್ಪುಗಳನ್ನು ಒಪ್ಕೊಂಡಲ್ಲ ಅವರ ಪ್ರಾರ್ಥನೆ ದೇವರು ಕೇಳಿದರು, ಅವ್ರ ಪ್ರಾರ್ಥನೆ ದೇವರು ಕೇಳಿದರು. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ದೇವರನ್ನು ಆರಾಧನೆ ಮಾಡಲಿಕ್ಕೆ ಬಂದಾಗ ನಾವು ಹೃದಯಾಂತರಾಳದಿಂದ ನಮ್ಮನ್ನೇ ಸಮರ್ಪಣೆ ಮಾಡಬೇಕು. ತುಂಬ ಸರಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೀವಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾಗ ಏನು ಮಾಡ್ತೀವಿ ನಾವು? ದೇವರ ಮುಂದೆ ಕಂಡೀಷನ್ಗಳನ್ನು ಇಡ್ತೀವಿ. ಕಂಡೀಷನ್ಗಳು ಏನು ಕಂಡೀಷನ್ ಅಂತ ಹೇಳಿದರೆ, ದೇವರ ನನ್ನ ಪ್ರಾರ್ಥನೆ ಕೇಳಿದ್ರೆ ನನ್ನ ಕಾಲು ನೋವು ಗುಣ ಆದರೆ ನಿಮ್ಗೊಂದು ಕಾಲು ಕೊಡ್ತೀವಿ. ಯಾವ ಥರ ಕಾಲು? ಮೇಣದ ಕಾಲು, ಬೆಳ್ಳಿ ಕಾಲು. ನನ್ನ ಕೈ ನೋವು ಗುಣ ಆಗ್ಬಿಟ್ರೆ ಒಂದು ಬೆಳ್ಳಿ ಕೈ ಕೊಡ್ತೀನಿ. ದೇವ್ರಿಗೆ ನಿಮ್ಮ ಕೈ ಬೇಡ, ನಿಮ್ಮ ಹೃದಯ ಬೇಕು. ಅದಕ್ಕೆ ಒಬ್ರು ಹಾಡ್ತಾರೆ ಒಂದು ಸುಂದರವಾದ ಗೀತೆಯನ್ನ, ನನ್ನ ಹೃದಯ ಯಾರಿಗೂ ಬೇಡ. ಯಾರು ಹೇಳಿದ್ರಿ ಯಾರಿಗೆ ಬೇಡ ಅಂತ? ಯೇಸುವಿಗೆ ಬೇಕು ನಿಮ್ಮ ಹೃದಯ, ಯೇಸುವಿಗೆ ಬೇಕು. ಅದರಿಂದ ಇಲ್ಲಿ ಬಂದಿರೋ ನಿಮ್ಮೆಲ್ಲರಿಗೂ ಯೇಸು ನಿಮ್ಮ ಹೃದಯವನ್ನು ಕೇಳ್ತಾ ಇದ್ದಾರೆ, ನಿಮ್ಮ ಹೃದಯದ ಪ್ರಾರ್ಥನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಹಾಗಾದ್ರೆ ಆ ನಮ್ಮ ದೇವರನ್ನ ಆರಾಧಿಸೋಣ. ಎಂತಹ ಆರಾಧನೆ ಅಂತ ಹೇಳಿದ್ರೆ, ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ದೇವರಿಗೆ ನಮ್ಮ ಆರಾಧನೆಗಳನ್ನು ಸಲ್ಲಿಸೋಣ. ಸುಂದರವಾದ ಗೀತೆಯೊಂದಿಗೆ ನಾವು ಹಾಡೋಣ. ಅಬ್ರಹಾಮನ ದೇವರೇ ನಿಮಗೆ ನಮ್ಮ ಆರಾಧನೆ, ನಿಮಗೆ ನಮ್ಮ ಸ್ತೋತ್ರ, ನಮ್ಮೆಲ್ಲ ಕೋರಿಕೆ ಬೇಡಿಕೆ ಇಟ್ಕೊಳ್ತಾ ಬಾಲಯೇಸು ನಮನ ಈ ಸಂಜೆಯ ಕಾರ್ಯದಲ್ಲಿ ದೇವರು ನಮ್ಮೆಲ್ಲರನ್ನ ಹರಸ್ಲಿ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮನೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ, ಯಾಕೋಬನ ದೇವರೇ ನಿಮಗೆ, ಯಾಕೋಬನ ದೇವರೇ ನಿಮಗೆ, ಯಾಕೋಬನ ದೇವರೇ ನಿಮಗೆ. ಪಿತ ಸುತ್ತಗೆ ಪವಿತ್ರಾತ್ಮನಿಗೆ ನಾ ಮಾಡ್ದೆ ಆರಾಧನೆ. ಪಿತ ಸುತ್ತಗೆ
ಮಾಡುವೆ ಆರಾಧನೆ. ಪಿತ ಸುತ್ತಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಪಿತ ಸುತ್ತಗೆ ಪವಿತ್ರಾತ್ಮಗೆ ನಾ ಮಾಡುವೆ ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದ್ದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರೆತ್ತು ನೀ ಕರೆದಿ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರೆತ್ತಿ ನೀ ಕರೆದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಕೃಪಾಪೂರ್ಣನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ ಆರಾಧನೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಹೃದಯ ತುಂಬ ನಿಮ್ಮ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ಬಂದೇನಾ, ಎಲ್ಲೆಲ್ಲೂ ಸಿಗಲಿಲ್ಲ ನಿನ್ನ. ಲೋಕವೆಲ್ಲ ಹುಡುಕಿ ಬಂದೇನಾ, ಎಲ್ಲೆಲ್ಲೂ ಸಿಗಲೇ ಇಲ್ಲ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಕರುಣಾಮಯನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಅಬ್ರಹ್ಮನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ.
बोलो यीशु प्रभु महाराज की प्रार्थना सुनने वाला यीशु महाराज की हरियाने वाला यीशु महाराज की ಹೇಗೆ ಪ್ರಾರ್ಥನೆ ಮಾಡಬೇಕು? ಎಲ್ಲರಲ್ಲಿ ಒಂದು ಪ್ರಶ್ನೆ, ಹೇಗೆ ಪ್ರಾರ್ಥನೆ ಮಾಡಬೇಕು? ಇವತ್ತು ನಾವು ಕೇಳ್ತಿರೋ ಪ್ರಶ್ನೆ ಮಾತ್ರ ಅಲ್ಲ. ಯೇಸು ಸ್ವಾಮಿ ಇರುವಾಗ ಶಿಷ್ಯರು ಬಂದು ಕೇಳಿ, ಸ್ವಾಮಿ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು? ಅದಕ್ಕೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ? ಲೂಕನ ಶುಭ ಸಂದೇಶದಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಕಲಿಸ್ಕೊಡ್ತಾರೆ. ಲೂಕನ ಶುಭ ಸಂದೇಶ 18ನೇ ತೆಗೆದು ನೋಡಿದ್ರೆ, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಿ, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಿ. ನಾವೇನಾಗ್ತೀವಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾಗ ಬಹಳ ಬೇಗ ನಿರಾಸೆ ಆಗಿಬಿಡುತ್ತೆ. ಈಗೆಲ್ಲ ಫಾಸ್ಟ್ ಫುಡ್ ಯುಗ ನೋಡಿ, ಕಾಯ್ಲಿಕ್ಕೆ ಯಾರಿಗೂ ಟೈಮ್ ಇಲ್ಲ. ತಕ್ಷಣ ಆಗಬೇಕು, ತಕ್ಷಣ ಅಡುಗೆ ಮಾಡಬೇಕು, ತಕ್ಷಣ ಊಟ ಮಾಡಬೇಕು. ಅದಕ್ಕೆ ಮನೆಗೆ ಹೋದರೆ ಅರ್ಜೆಂಟ್ ಊಟ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಫಾಸ್ಟ್ ಫುಡ್ಡನ್ನು ಮಕ್ಕಳಿಗೆ ಕೊಡಿಸ್ತೀವಿ, ನಾವು ತಿಂತೀವಿ. ಫಾಸ್ಟ್ ಫುಡ್ಡು ಫಾಸ್ಟ್ ಡೆಲಿವರಿ, ಹೋಟೆಲ್ ನಿಲ್ಲೋದೇ ಇಲ್ಲ. ಯಾಕಂತ ಹೇಳಿದರೆ ಅದು ನಿಲ್ಲುವಂಥ ಫುಡ್ ಅಲ್ಲ, ಫಾಸ್ಟ್ ಫುಡ್. ಅದು ಫಾಸ್ಟ್ ಕ್ಯಾಶ್ ಕೈಯಲ್ಲಿ ಇರೋದೇ ಇಲ್ಲ, ಬೇಗ ಖರ್ಚಾಗ್ಬಿಡುತ್ತೆ. ಎಲ್ಲ ಫಾಸ್ಟ್ ಯಾರಿಗೂ ಕಾಯ್ಲಿಕ್ಕೆ ಟೈಮೇ ಇಲ್ಲ. ದೇವಾಲಯಕ್ಕೆ ಬಂದರೂ ಹಾಗೇನೆ ತಕ್ಷಣ ಮುಗಿಬೇಕೆಲ್ಲ, ಕಾಯ್ಲಿಕ್ಕೆ ನಮ್ಗೆ ಯಾರಿಗೂ ಟೈಮೇ ಇಲ್ಲ. ಕೂತ್ಕೊಂಡಾಗ 20 ಸರಿ ವಾಚ್ ನೋಡ್ತೀವಿ, ಎಲ್ಲೋಯ್ತು ಏನಾಯ್ತು ಅಂತೇಳಿ. ಫಾಸ್ಟ್ ಯುಗದಲ್ಲಿ ನಾವಿದ್ದೀವಿ. ಆದರೆ ದೇವಾಲಯಕ್ಕೆ ಬಂದಾಗ ಫಾಸ್ಟ್ ಆಗಿ ಏನು ಸಿಗಲ್ಲ. ದೇವರ ಮುಂದೆ ಬಂದಾಗ ಇನ್ಸ್ಟೆಂಟ್ ಆಗಿ ಏನು ಸಿಗಲ್ಲ, ಕಾಯ್ಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಿ. ಅದಕ್ಕೆ ಉಪಮೇನ ಯೇಸ್ವಾಮಿ ಹೇಳ್ತಾರೆ, ಬಹಳ ಇಂಟ್ರೆಸ್ಟಿಂಗ್, ಬಹಳ ಚೆನ್ನಾಗಿದೆ ಅದು. ಯೇಸ್ವಾಮಿ ಏನು ಹೇಳ್ತಾರೆ ಅಂದರೆ, ಒಂದು ಊರಲ್ಲಿ ಒಬ್ಬ ವಿಧವೆ ಇದ್ಲು. ವಿಧವೆ ಮತ್ತೆ ಒಬ್ಬ ನೀತಿಗೆಟ್ಟ ನ್ಯಾಯಾಧೀಶದ. ಅವನು ಯಾರಿಗೂ ಬೆಲೆ ಕೊಡ್ತಿರ್ಲಿಲ್ಲ, ದೇವರಿಗೂ ಭಯ ಪಡ್ತಾ ಇರಲಿಲ್ಲ, ಮನುಷ್ಯರಿಗಂತೂ ಲಕ್ಷ್ಯ ಕೊಡ್ತಾನೆ. ಯಾರು ಬರಲಿ, ಏನೇ ಮಾಡಲಿ, ಏನಾದರೂ ಹೇಳಲಿ, ಏನೇ ಆಗಲಿ, ಎಷ್ಟೇ ದುಡ್ಡು ಕೊಡಲಿ, ಕೇರ್ಲೆಸ್, ಡೋಂಟ್ ಕೇರ್ ಮನುಷ್ಯ ಅವನು. ಆದರೆ ವಿಧವೆ ಏನು ಮಾಡ್ತಿದ್ಲು ಗೊತ್ತಾ? ಬಿಡದೆ ಹೋಗ್ತಾ ಇದ್ಲು. ಬೆಳಗ್ಗೆ ತಕ್ಷಣ ಹೋಗಿ, ಸ್ವಾಮಿ ಒಂದು ನ್ಯಾಯ ಕೊಡಿಸಿ ನಮಗೆ. ಪ್ರತಿದಿನ ಹೋಗಿ, ಅಯ್ಯೋ ನಾನು ದೇವರಿಗೂ ಭಯ ಪಡಲ್ಲ, ಮನುಷ್ಯರಿಗಂತೂ ಕೇರೇ ಮಾಡಲ್ಲ, ಡೋಂಟ್ ಕೇರ್ ನಾನು. ಆದರೆ ಈ ವಿಧವೆಯ ಕಾಟ ತಪ್ಪಿಸ್ಕೊಳ್ಳಿಕ್ಕೆ ಆಗದೆ ಒಂದ್ಸಾರಿ ನ್ಯಾಯ ಕೊಡ್ಬೇಡ ಅಂತೇಳಿ ಆಕೆಗೆ ಸಿಗಬೇಕಾದ ನ್ಯಾಯವನ್ನ ಕೊಡಿಸ್ಬಿಡ್ತಾರೆ. ಅದೇ ಪ್ರಾರ್ಥನೆ ಪ್ರಿಯರೇ, ಅದೇ ಪ್ರಾರ್ಥನೆ. ಅದನ್ನು ಯೇಸು ಸ್ವಾಮಿ ತನ್ನ ಮಾತನ್ನು ಮುಂದುವರಿಸ್ತಾ ಇನ್ನೊಂದು ಸಾಮತಿ ಹೇಳ್ತಾರೆ. ಒಂದ್ಸರಿ ಒಬ್ಬ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ನಂತೆ. ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ರಾತ್ರಿ ಪ್ರಯಾಣ ಹೋಗ್ತಾ ಇರಬೇಕಾದ್ರೆ ಕಾಡಲ್ಲಿ ಬಸ್ಸು ಕೆಟ್ಟೋಗ್ಬಿಡುತ್ತೆ. ಎಲ್ಲಿ ಹೋಗ್ತಾರೆ? ಹೋಟ್ಲು ಬೇರೆ ಇಲ್ಲ. ಡ್ರೈವರ್ ಹೇಳ್ತಾನೆ, ಇವತ್ತು ಸರಿ ಮಾಡ್ಲಿಕ್ಕೆ ಆಗಲ್ಲ, ಬೆಳಿಗ್ಗೆನೆ ಹೊರಡೋದು, ಅಲ್ಲಿಂದ ಮೆಕ್ಯಾನಿಕ್ ಬೆಳಿಗ್ಗೆ ಬರಬೇಕಷ್ಟೇ, ಅಲ್ಲಿ ತನಕ ನಾವು ಬಸ್ಸಲ್ಲಿ ಮಲಗಿಬಿಡೋಣ. ಅಯ್ಯೋ ಇನ್ನು ಊಟನೇ ಮಾಡಿಲ್ಲ, ಊಟ ಮಾಡಿದ್ರೆ ನಂದೇನು ತಪ್ಪು, ಕಾಡಲ್ಲಿ ನಿಂತೋಗ್ಬಿಟ್ಟಿದೆ, ಬಸ್ ಹಾಳಾಗಿದೆ, ಏನು ಮಾಡ್ಲಿಕ್ಕಾಗತ್ತೆ? ತಕ್ಷಣ ಈ ಗೆಳೆಯನಿಗೆ ನೆನಪು ಬರುತ್ತೆ, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋದರೆ ನಮ್ಮ ಫ್ರೆಂಡ್ ಮನೆ ಇದೆ. ಅವನು ಭಾಳ ಕ್ಲೋಸ್ ಫ್ರೆಂಡು, ಭಾಳ ಹತ್ರ, ನಾವು ಚಡ್ಡಿ ದೋಸ್ತ್ ನಾವಿಬ್ರು, ಭಾಳ ಆತ್ಮೀಯರು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾನೆ. ಸುಮಾರು 12 ಗಂಟೆ ರಾತ್ರಿ. ನಿಧಾನ ಹೋಗಿ, ಯಾರದು ಬಾಗಿಲು ತರ್ತಾ ಇರೋದು? ಅಯ್ಯೋ ನಾನು ನಿನ್ನ ಫ್ರೆಂಡು, ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ ಬಸ್ಸಲ್ಲಿ, ತಕ್ಷಣ ಬಸ್ ಹಾಳಾಗ್ಬಿಡ್ತು, ಹೊಟ್ಟೆಗೆ ಬೇರೆ ತಾಳ ಹೊಡಿತಾ ಇದೆ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಡೋರ್ ಓಪನ್ ಮಾಡು. ಈಗ ಬಾಗಿಲು ತೆಗಿಲಿಕ್ಕೆ ಆಗಲ್ಲ, ಮೈ ಮೇಲೆ ಮಕ್ಕಳೆಲ್ಲ ಮಲ್ಕೊಂಡ್ಬಿಡಿತಾರೆ, ಆ ಕಡೆ ಹೆಂಡತಿ ಎಲ್ಲ ಇದ್ದಾರೆ, ಆಗಲ್ಲ, ಈಗ ಆಗಲ್ಲ. ನಾನೆಲ್ಲರೂ ಎದ್ಬಿಟ್ರೆ ಮಕ್ಕಳು ಎದ್ಬಿಡ್ತಾರೆ, ಕಿರಿಕಿರಿ. ನನ್ನ ಮಕ್ಕಳು ಹೇಳಲ್ಲ, ಅವರು ಎದ್ರೆ ಬಿಡಲ್ಲ, ಮಲ್ಗದೇ ಇಲ್ಲ. ಏನು ಮಾಡ್ಬೇಕು ಗೊತ್ತಾಗದೆ ಇವನೇನು ಮಾಡ್ತಾನೆ ಗೊತ್ತಾ? ಹೇಳಿಲ್ವ ಒಂದ್ಸರಿ ಬಾಗಿಲು ತಟ್ಬೇಡ ಅಂತ ಹೇಳಿ, ನಾನು ಎದ್ದು ಬರ್ಲಿಕ್ಕೆ ಆಗಲ್ಲ. ಆದರೆ ಇವನಿಗೆ ಗೊತ್ತು, ಅವನ ಫ್ರಿಜ್ಜಲ್ಲಿ ಯಾವಾಗಲೂ ಬ್ರೆಡ್ ಇರುತ್ತೆ, ಜಾಮ್ ಇರುತ್ತೆ ಅಂತ. ಯಾಕಂದರೆ ಮೊದಲೇ ಬಂದಿದ್ದಾನೆ ಇವನ ಮನೆಗೆ. ಮತ್ತೇನು ಮಾಡ್ತಾನೆ, ಸ್ವಲ್ಪ ಟೈಮ್ ವೇಟ್ ಮಾಡ್ತಾನೆ, ಬಾಗಿಲು ತೆಗ್ದಿಲ್ವಾ? ಬಾಗಿಲು ತೆಗಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು, ಯಾಕೆ ಎಷ್ಟು ಕಿರಿಕಿರಿ ಮಾಡ್ತೀಯಾ? ಆ ಕಡೆ ಮಕ್ಕಳನ್ನು ತಳ್ಳಿಬಿಟ್ಟು ಬರ್ತಾನೆ, ಕೋಪದಿಂದ ಫ್ರಿಜ್ ಓಪನ್ ಮಾಡ್ತಾನೆ, ಡೋರ್ ಓಪನ್ ಮಾಡಿ ತೆಗೋ. ಒಂದು ವೇಳೆ ಇವನು ಒಂದ್ಸಾರಿ ಹೇಳಿದ್ದಕ್ಕೆ ಕೋಪ ಮಾಡಿಕೊಂಡು ಬೇಜಾರ ಮಾಡ್ಕೊಂಡು ಮನೆಗೆ ಹೋಗಿದ್ರೆ ಬ್ರೆಡ್ ಮತ್ತೆ ಜಾಮ್ ಸಿಗ್ತಾ ಇರಲಿಲ್ಲ. ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು, ಬಿಡದೆ ಪ್ರಾರ್ಥನೆ ಮಾಡಬೇಕು. ಅದೇ ನಮಗೆ ಯೇಸು ಸ್ವಾಮಿ ಕಲಿಸಿರುವಂಥದ್ದು. ಆದ್ದರಿಂದ ನಾವು ಸುಂದರವಾದ ಇನ್ನೊಂದು ಗೀತೆಯನ್ನು ಹಾಡೋಣ. ದೇವರು ನಮ್ಮನ್ನು ಕರೆದಿರಬೇಕಾದ್ರೆ ಹೇಗೆ ನಾವು ನಡಿಬೇಕು ಎನ್ನುವಂಥ ಗೀತೆ ಇದು.
ಆದ್ದರಿಂದ ಗೀತೆಯನ್ನು ಹಾಡ್ತಾ ಇರಬೇಕಾದ್ರೆ ದೇವರಿಗೆ ನಮ್ಮ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ಲಿಸೋಣ. ಕುಂಬಾರ ಮಾಡಿದ ಮಣ್ಣಿನ ಮಡಕೆಗಳು ನಾವೆಲ್ಲರೂ ಏನ್ ಚಂದ ಅಂತೀವಿ ನಾವು ನೋಡ್ಕೊಂಡ್ಬಿಟ್ಟು, ಆದ್ರೆ ದೇವರು ನಮ್ಮನ್ನು ಇನ್ನೂ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ನಾವು ದೇವರಿಗೆ ವಂದನೆ ಹೇಳ್ತಾ ಕುಂಬಾರ ಮಾಡಿದ ಮಣ್ಣಿನ ಮಡಕೆ. ಓ ಅರೆ ಕುಂಬಾರ, ಕುಂಬಾರ ಮಾಡಿದ ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಅರೆ ಕುಂಬಾರ 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 ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಅಕ್ಕಸಾಲಿ ಮಾಡಿದ ಮೂಗಿನ ನತ್ತು, ಅಕ್ಕಸಾಲಿ ಮೂಗಿನ ನತ್ತು, ಅಕ್ಕಸಾಲಿ ಮಾಡಿದ ಮೂಗಿನ ನತ್ತು ಎಂಚಂದಂತೀರೋ ನೀವು ಎಂಚಂದಂತೀರೋ, ಮೂಗು ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವೆಲ್ಲ ಮೂಗು ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಅಕ್ಕಸಾಲೆ ಮಾಡಿದ ಮೂಗಿನ ನತ್ತು, ಅಕ್ಕಸಾಲೆ ಮಾಡಿದ ಮೂಗಿನ ನತ್ತು ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಮೂಗು ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಮೂಗು ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಸಿಂಪಿಗ ಹೊಲದ ಅಂಗಿಯ ತೊಟ್ಟು, ಸಿಂಪಿಗ ಹೊಲದ ಅಂಗಿಯ ತೊಟ್ಟು ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಚರ್ಮ ತೊಡಿಸಿದ ದೇವರನ್ನೇ ಮರೆತೇ ಬಿಟ್ಟಿರೋ. ನೀವು ಚರ್ಮ ತೊಡಿಸಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಸಿಂಪಿಗ ಹೊಲಿದ ಅಂಗಿಯ ತೊಟ್ಟು, ಸಿಂಪಿಗ ಹೊಲಿದ ಅಂಗಿಯ ತೊಟ್ಟು ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಜನ್ಮ ತೊಡಿಸಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಜನ್ಮ ತೊಡಿಸಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ, ಕುಂಬಾರ 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 ಮಾಡಿದ ಮಣ್ಣಿನ ಮಡಕೆ ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಎಂಚಂದಂತೀರೋ ಅದನ್ನು ಎಂಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ. ಬೋಲೋ ಯೇಸು ಪ್ರಭು ಮಹಾರಾಜ್ ಕಿ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತು ಏನಂತ ಹೇಳಿದ್ರೆ, ತಾಳಿ 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 ತಾಳಿ
ತಾಳಿ ತಾಳಿ ತಾಳಿ ಕಟ್ಟುವ ಮುಂಚೆ ತಾಳಿ, ತಾಳಿ ಕಟ್ಟಿದ್ಮೇಲೆ ಒಟ್ಟಾಗಿ ಬಾಳಿ. ನೋಡಿ, ಕುಟುಂಬ ಜೀವನದಲ್ಲೂ ತಾಳ್ಮೆ ಬೇಕು, ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಾಗಲೂ ತಾಳ್ಮೆ ಬೇಕು. ಇವತ್ತಿನ ಮಕ್ಕಳು ನೋಡಿ ಕುಂಬಳಕಾಯಿ ಥರ ಇರ್ತಾರೆ, ಯಾಕಂದರೆ ಫಾಸ್ಟ್ ಫುಡ್ ಯುಗ, ತಾಳ್ಮೆನೇ ಇಲ್ಲ. ಮನೆಗೆ ಹೋಗಿ ಅಡುಗೆ ಮಾಡಿ ಬಡಿಸೋ ತನಕ ತಾಳ್ಮೆ ಇಲ್ಲ. ಫಾಸ್ಟ್ ಫುಡ್, ಇಲ್ಲಿಂದ ಹೋಗ್ಬೇಕಾದ್ರೆ ಹಸಿವಾಗಿರುತ್ತೆ, 9 ಗಂಟೆ ಆಗ್ಬಿಡ್ತಾ ಆಲ್ರೆಡಿ, ಅಲ್ಲಿ ಗೋಬಿ ಮಂಚೂರಿ ಕಾಯ್ತಾ ಇರ್ತಾರೆ, ತಕ್ಷಣ ಹೋಗಿ ತಿಂದ್ಬಿಡ್ತಾರೆ. ನಾಳೆ ಹೋದಾಗ ಮಕ್ಕಳು, ಮಮ್ಮಿ ಯಾಕೋ ಹೊಟ್ಟೆ ಸರಿ ಇಲ್ಲ. ಯಾಕೆ ಹೊಟ್ಟೆ ಸರಿ ಇಲ್ಲ? ಆ ಅನುಭವದ ಮಾತು ಕೆಲವ್ರದ್ದು ನೋಡ್ರಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ತಾಳಿ ಮನೆಗೆ ಹೋಗುವ ತನಕ ತಾಳಿ, ತಾಳಿದ್ರೆ ಒಟ್ಟಾಗಿ ಎಲ್ಲರೂ ಬಾಳ್ತೀರ. ಅಷ್ಟು ಮಾತ್ರವಲ್ಲ, ಇದು ಪ್ರಾರ್ಥನೆಗೂ ಅನ್ವಯ ಆಗುತ್ತೆ. ಅದರಿಂದ ಪ್ರಿಯರೇ, ಈ ಬಾಲ ಯೇಸು ನಮನ ಈ ಕಾರ್ಯಕ್ರಮದಲ್ಲಿ ನಾವು ಯೇಸು ಹೇಗೆ ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅನ್ನೋದನ್ನು ಧ್ಯಾನಿಸಿದ್ದೀವಿ. ದೇವರು ನಮಗೆಲ್ಲರಿಗೂ ಶುಭ ಸಂಧ್ಯೆಯನ್ನು ಕೊಡಲಿ, ಆಶೀರ್ವಾದ ಕೊಡಲಿ, ನಿಮ್ಮೆಲ್ಲರ ಪ್ರಾರ್ಥನೆ ಕೇಳಲಿ ಅಂತ ಹೇಳ್ತಾ, ಮಂಗಳ ಜಯ ಮಂಗಳ ಎಂಬ ಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಸಹೋದರರು ನಮಗಾಗಿ ಹಾಡ್ತಾರೆ, ಮಂಗಳ ಜಯ ಯೇಸು ಸ್ವಾಮಿಗೆ ನಮ್ಮ ಮಂಗಳ. ಆರತಿ ಬೆಳಗುತ್ತಾ ನಾರಿ ಮಣಿಯರೊಂದಿಗೆ ಆರತಿ ಬೆಳಗುತ್ತಾ ಹಾಡೋಣ ಜಯ ಮಂಗಳ ನಮ್ಮ ದೇವರಿಗೆ. ಮಂಗಳ ಜಯ 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 ಯೇಸು ಸ್ವಾಮಿಗೆ, 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 ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ, ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ. ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಆರತಿ ಬೆಳಗಿರಿ ಮರಿಯರ ಪುತ್ರಗೆ, ಮಂಗಳ ಜಯ 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 ಯೇಸು ಕ್ರಿಸ್ತಗೆ, ಮಂಗಳ ಜಯ 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 ಯೇಸು ಕ್ರಿಸ್ತಗೆ, ಮಂಗಳ ಜಯ ಜಯ ಯೇಸು ಕ್ರಿಸ್ತ ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ. बोलो यीशु प्रभु महाराज की जय, आने वाला यीशु प्रभु महाराज की जय.